ಮಂಗಳೂರಿನ ವಿಟಿ ರೋಡ್ ಸಮೀಪದಲ್ಲಿರುವ ಸೇವಾ ಭಾರತಿ ಅಂಗಸಂಸ್ಥೆ ಚೇತನ ಬಾಲ ವಿಕಾಸ ಕೇಂದ್ರದಲ್ಲಿ ಪ್ರಸಕ್ತ ಶೈಕ್ಷಣಿಕ ವರ್ಷವನ್ನ ವಿಭಿನ್ನವಾಗಿ ಬರಮಾಡಿಕೊಳ್ಳಲಾಯಿತು. ವಿದ್ಯಾರ್ಥಿಗಳನ್ನ ವಾದ್ಯಗೋಷ್ಠಿ, ಯಕ್ಷಗಾನ, ವೇಷಭೂಷಣಗಳೊಂದಿಗೆ ಮೆರವಣಿಗೆಯ ಮೂಲಕ ಸಂಭ್ರಮದಿಂದ ಬರಮಾಡಿಕೊಳ್ಳಲಾಯಿತು. ನಗರದ ವಿಟಿ ರೋಡ್ ಸಮೀಪದಲ್ಲಿರುವ ಸೇವಾ ಭಾರತೀಯ ಅಂಗಸಂಸ್ಥೆಯಾದ ಚೇತನ ಬಾಲವಿಕಾಸ ಕೇಂದ್ರದಲ್ಲಿ 2019-20 ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವವನ್ನು ಅದ್ದೂರಿಯಾಗಿ ನಡೆಸಲಾಯಿತು. ನಗರದ ಬಿಷಪ್ ಹೌಸ್ನಿಂದ ವಿಶೇಷ ಮಕ್ಕಳನ್ನ ಛತ್ರಿ, ಕಲಶ, ವಾದ್ಯಗೋಷ್ಠಿ, ಯಕ್ಷಗಾನದ ವಿಶೇಷಗಳೊಂದಿಗೆ ಮೆರವಣಿಗೆಯ ಮೂಲಕ ಸಂಸ್ಥೆಗೆ ಕರೆತರಲಾಯಿತು. ಸಂಸ್ಥೆಗೆ ಆಗಮಿಸಿದ ವಿಶೇಷ ವಿದ್ಯಾರ್ಥಿಗಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಬೆಲೂನು ಹಾರಿಸಿ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ಕುಂಕುಮ ಹಚ್ಚುವ ಮೂಲಕ ಸ್ವಾಗತಿಸಲಾಯಿತು. ಶಾಲಾ ಪ್ರಾರಂಭೋತ್ಸವದ ಹಿನ್ನೆಲೆಯಲ್ಲಿ ವಿದ್ಯಾಸಂಸ್ಥೆಯನ್ನ ಹಸಿರು ತೋರಣದ ಮೂಲಕ ಸಿಂಗರಿಸಲಾಗಿತ್ತು. ಕಾರ್ಯಕ್ರಮಕ್ಕೂ ಮುನ್ನ ಶಿಕ್ಷಕರು ನೃತ್ಯ ರೂಪದಲ್ಲಿ ಪ್ರಾರ್ಥನೆಯನ್ನ ನೆರವೇರಿಸಿ ಮೆರುಗು ತಂದುಕೊಟ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಉಸ್ಮಾನ್ ಎ ಅವರು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಸೇವಾ ಮನೋಭಾವನೆ ಇಟ್ಟುಕೊಂಡು ಈ ಸಂಸ್ಥೆಯನ್ನ ಆರಂಭಿಸಲಾಗಿದೆ. ವಿಶೇಷ ಮಕ್ಕಳನ್ನ ಆರೈಕೆ ಮಾಡುವುದು ತುಂಬಾ ಕಷ್ಟ. ಇಲ್ಲಿನ ಶಿಕ್ಷಕರು ಮಕ್ಕಳನ್ನ ವಿಶೇಷ ಮುತುವರ್ಜಿಯಿಂದ ನೋಡಿಕೊಳ್ತಾ ಇದ್ದಾರೆ ಎಂದು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಸಂಸ್ಥೆಗಳು ಇದನ್ನು ಅನುಸರಿಸಿದರೆ ಮಕ್ಕಳಿಗೆ ಶಾಲೆ ಇಷ್ಟವಾಗಿ ಮನೆಗೆ ಹೋಗಿ ಇಷ್ಟ ಆಗಲಿಲ್ಲ. ಇಂದನ್ನು ನಾವು ನೋಡ್ತಾ ಇದ್ದೀವಿ, ಮಕ್ಕಳು ಶಾಲೆಗೆ ಬರುವಾಗ ಅಳುತ್ತಾ ಬರೋದು, ಗಂಟೆ ಒಂದರ ಹತ್ರ ಮನೆಗೆ ಹೋಗುವಾಗ ಬಹಳ ಖುಷಿ ಇರೋದು. ಆದರೆ ಈ ಸಂದೇಶ ಅದಕ್ಕೆ ಬರೋದಿಲ್ಲ. ಬರುವಾಗ ಮಕ್ಕಳು ಬಹಳ ಖುಷಿಯಿಂದ ಬರ್ತಾರೆ, ಬಹುಶಃ ವಾಪಸ್ ಹೋಗಿ ಇಷ್ಟ ಇಲ್ಲ. ಕಾರ್ಯಕ್ರಮದಲ್ಲಿ ಸಂಸ್ಥೆಯಲ್ಲಿ ರಜೆ ಹಾಕದೆ ತನ್ನ ಸೇವೆಯನ್ನ ನೀಡ್ತಾ ಬಂದಿರುವ ಶಾಲಾ ಸಹಾಯಕಿ ವೀಣಾ ಕುಲಾಲ್ ಅವರನ್ನ ಗೌರವಿಸಲಾಯಿತು. ಸಭಾ ಕಾರ್ಯಕ್ರಮದಲ್ಲಿ ಚೇತನ ಬಾಲವಿಕಾಸ ಕೇಂದ್ರದ ಮುಖ್ಯೋಪಾಧ್ಯಾಯಿನಿ ಸುಪ್ರೀತಾ, ಸೇವಾ ಭಾರತೀಯ ಅಧ್ಯಕ್ಷೆ ಸುಮತಿ ವಿಶೆಣೈ ಉಪಸ್ಥಿತರಿದ್ದರು. ಬಾಂಧವ್ಯ ಫ್ರೆಂಡ್ಸ್ ಅಸೋಸಿಯೇಷನ್ ತಂಡದಿಂದ ಸೋಲೋ ಡ್ಯಾನ್ಸ್, ಸಿಸ್ಲಿಂಗ್ ಗೈಸ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ಡ್ಯಾನ್ಸ್, ಕುಮಾರಿ ಪಂಚಮಿ ಅವರಿಂದ ಹಿಂದಿ ಹಾಡು, ಕರೋಕೆ ಕ್ಲಬ್ ನೇತೃತ್ವದಲ್ಲಿ ಸಮೂಹ ಗೀತೆ, ಶಾಲಾ ಶಿಕ್ಷಕಿ ರಮ್ಯಾ ಅವರಿಂದ ನೃತ್ಯ ರೂಪಕ, ಶಾಲಾ ವಿದ್ಯಾರ್ಥಿ ಮನು ಹಿರೇಮಠ ಅವರಿಂದ ಭಾವಗೀತೆ, ಇದರ ಜೊತೆಗೆ ರವಿ ಅಲೆವೂರಾಯ ಕಲಾ ತಂಡದವರಿಂದ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು.
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.